ಕಾಂಗ್ರೆಸ್ ಗ್ಯಾರಂಟಿಯನ್ನ ಪಡೆಯಲು ಮಹಿಳೆಯೊಬ್ಬರು ಎದ್ದು ಬಿದ್ದು ಬ್ಯಾಂಕ್ ಕಾಂಪೌಂಡ್ ಏರಿದ ಘಟನೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ನಡೆದಿದೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್, ಪ್ಯಾನ್, ಮೊಬೈಲ್ ನಂಬರ್ ಲಿಂಕ್ ಮಾಡಿಸಲು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಸರ್ಕಸ್ ಮಾಡುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ದಿನಂಪ್ರತಿ ಜನರು ಬ್ಯಾಂಕ್ ಮುಂದೆ ಸಾಲುಗಟ್ಟಿ ನಿಲ್ಲುವಂತಾಗಿದೆ. ಈ ನಡುವೆ ಸಾಲಿನಲ್ಲಿ ನುಗ್ಗಿ ಹೋಗುವುದು, ವಾಗ್ವಾದ ನಡೆಯುವುದು ಸರ್ವೇ ಸಾಮಾನ್ಯ ಆಗಿದ್ರೆ, ಇಲ್ಲೊಬ್ಳು ಮಹಿಳೆ ಎಲ್ಲರನ್ನ ಮೀರಿಸಿ ಬ್ಯಾಂಕ್ ಕಾಂಪೌಂಡ್ ಏರಿ ಸ್ಟೂಲ್ ಅನ್ನ ಇಟ್ಟು ಆ ಕಡೆಗೆ ಇಳಿದುಕೊಂಡು ಹೋಗಿದ್ದಾರೆ. ನಿನ್ನೆ ಕೂಡ ಬ್ಯಾಂಕ್ನಲ್ಲಿ ಉದ್ದುದಕ್ಕೆ ಕ್ಯೂ ಇತ್ತು. ಇಂದು ಬೆಳಗ್ಗೆ ಬ್ಯಾಂಕ್ನ ಗೇಟ್ ತೆರೆಯುವ ಮೊದಲೇ ಅದರ ಸಾಲಿನಲ್ಲಿ ಮೊದಲೇ ನಿಲ್ಲಬೇಕು ಅಂತ ಮಹಿಳೆ SBI ಬ್ಯಾಂಕ್ನ ಕಾಂಪೌಂಡ್ ಹಾರಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಮನೆ ಬಾಗಿಲಿಗೆ ಬಂದು ಅಧಿಕಾರಿಗಳು ಮಾಡಿಕೊಡ್ತಾರೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ಈ ಮಹಿಳೆ ಪಾವಗಡ ಪಟ್ಟಣದ SBI ಬ್ಯಾಂಕ್ನ ಗೋಡೆ ಹಾರಿರುವ ದೃಶ್ಯವೇ ಗ್ಯಾರಂಟಿ ಯೋಜನೆಗಳನ್ನ ಪಡೆಯಲು ಜನರು ನಡೆಸ್ತಾ ಇರುವ ಪರದಾಟಕ್ಕೆ ಒಂದು ಉದಾಹರಣೆ.